ಕಾರ್ಯ ಪರಮ ಪೂಜ್ಯ ಕಾವಲಿಗೆ ಆಗಮಿಸೋದಿದೆ ಅವರಿಗೆ ನಮ್ಮ ಮಾತೆಯಂತ ಪ್ರವಾದ ಭಕ್ತಿಪೂರ್ವಕವಾಗಿ ಹೆಚ್ಚಿನ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೆ ಸ್ವಾಗತವನ್ನು ಬಯಸಿದ್ದೇನೆ. ಈ ಮಧ್ಯವರ್ತಿ ಶ್ರೀಗಳನ್ನು ನಾವು ಪ್ರಥಮ ಬಾರಿಗೆ ನಮ್ಮ ಕೇಸರಿ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡ್ತಾ ಇರುವಂಥದ್ದು. ಇದು ಯಾವತ್ತೂ ನಡೀತಾ ಇರುವಂಥದ್ದು ಕಮ್ಯುನಿಟಿಯಲ್ಲಿ, ಅಂದರೆ ನಮ್ಮ ಸಮಾಜದಲ್ಲಿ ಸಮಾಜ ಬಾಂಧವರೊಡಗೂಡಿ ಸಮಾಜದ ಬಂಧು ಬಾಂಧವರಿಂದ ನೆರವೇರಿಸಲ್ಪಡುವಂತಹ ಶಿಬಿರಗಳನ್ನು ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ಪ್ರಬಲವಾದ ಕಾರಣ, ನೀವೆಲ್ಲರಿಗೂ ಒಂದು ವೈದ್ಯಕೀಯ ಮತ್ತು ಮಾನಸಿಕ ಇದು ಎರಡನ್ನ ಪ್ರಮುಖವಾಗಿ ನಿಮ್ಮೆಲ್ಲರ ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್ ಅಂದರೆ ಆಪ್ತ ಸಲಹೆಯನ್ನು ನಿರ್ವಹಣೆ ಮಾಡಬೇಕು. ಮತ್ತೆ ಎರಡನೇದಾಗಿ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಬೇರೆ ಬೇರೆ ಡ್ರಗ್ಸ್ಗಳನ್ನ ಬಿಡಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತಾರೆ, ಇದರಲ್ಲಿ ಎರಡೂ ಕ್ಷೇತ್ರದಲ್ಲಿ ನಾವು ಆಸ್ಪತ್ರೆಯಲ್ಲಿ ಮಾಡುವಂತಹ ಈ ಕಾರ್ಯಕ್ರಮ ಮತ್ತು ಮಧ್ಯವರ್ತಿ ಶಿಬಿರ ವೇದಿಕೆ, ಇದರ ಅಡಿಯಲ್ಲಿ ನಾವು 20 ದಿವಸಗಳ ಕಾಲ ಮಾಡುವಂತಹ ಮಧ್ಯವರ್ತಿ ಶಿಬಿರ, ಇದರಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನ ನಾವು ಹೆಚ್ಚು ತೆಗಿಬೇಕು, ಅದನ್ನ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದು ಉದ್ದೇಶ. 61 ಜನ ಪಾರ್ಟಿಸಿಪೆಂಟ್ಸ್ಗಳು ಶಿಬಿರಾರ್ಥಿಗಳು ಇಲ್ಲಿ ಬಂದಿರುತ್ತೇವೆ. ನಮ್ಮ ಅಂದರೆ ನಿತ್ಯ ಯೂನಿವರ್ಸಿಟಿ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವರ ಮಧ್ಯದಲ್ಲಿರುವಂತಹ ಈ ಬಾಂಧವ್ಯ ತುಂಬಾ ವರ್ಷಗಳಿಂದ ನಡೀತಾ ಇರುವಂಥದ್ದು. ಮೊದಲಾಗಿ ನಾವು ಕಮ್ಯುನಿಟಿಯಲ್ಲಿ ನಡೀತಾ ಇರುವಂತಹ ನಮ್ಮ ಮಧ್ಯವರ್ತಿ ಶಿಬಿರಗಳಲ್ಲಿ ನಮ್ಮ ಆಸ್ಪತ್ರೆಯಿಂದ ನಾವು
ಕೊಡ್ತಾ ಇದ್ವಿ. ಹಾಗೂ ನಾವುಗಳು ಹೋಗಿ ಅಲ್ಲಿ ವೈದ್ಯಕೀಯ ಕಾರ್ಯಕ್ರಮಗಳನ್ನು ಅಂದರೆ ರೋಗಿಗಳ ಪರೀಕ್ಷೆ, ಚಿಕಿತ್ಸೆ ಮತ್ತು ಅದರ ಫಾಲೋ ಇದನ್ನು ನಾವು ಮಾಡ್ತಾ ಇದ್ವಿ. ನಂತರದ ದಿನಗಳಲ್ಲಿ ನಾವು ನಡೀತಾ ಇರುವಂತಹ ವಿಶೇಷ ಮಧ್ಯವರ್ತಿನ ಶಿಬಿರಗಳಲ್ಲಿ ನಾವು ವಿಶೇಷ ಆಹ್ವಾನಿತರಾಗಿ ನಾವು 1 ದಿವಸಗಳ ಕಾಲ ಅಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ವಿಶೇಷ ಮಧ್ಯವರ್ತಿನ ಶಿಬಿರದ ಶಿಬಿರಾರ್ಥಿಗಳಿಗೆ ನಾವು ಅವರಿಗೆ ಆಪ್ತ ಸಲಹೆ, ವೈದ್ಯಕೀಯ ಸಲಹೆ ಹಾಗೂ ಮನೋವೈದ್ಯಕೀಯವಾದಂತಹ ನೆರವನ್ನು ನಡೆಸಿಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈ ವಿಷಯಗಳನ್ನು ಮುಂದುವರಿಸ್ತಾ ಬಂದಾಗ ನಾವು ಇದರಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಂಶೋಧನೆ ಇದನ್ನು ನಾವು ಒಟ್ಟಿಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಅನಿಸಿದಾಗ ನಾವು ಅದನ್ನು ಹೊಂದಿದ್ವಿ. ಅವರ ಅನುಮತಿಯ ಮೇರೆಗೆ ನಮ್ಮ KSH ಮೆಡಿಕಲ್ ಅಕಾಡೆಮಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಮಧ್ಯದಲ್ಲಿ ನಾವು ಒಡಂಬಡಿಕೆ ಮಾಡಿಕೊಂಡು ಈಗ ರಿಸರ್ಚ್ ಸಂಶೋಧನೆ ಮತ್ತು ಶೈಕ್ಷಣಿಕವಾಗಿ ಇದನ್ನ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ದೀವಿ. ಸಾಧಾರಣ 2 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು ನರ್ಸಿಂಗ್ PhD ನರ್ಸಿಂಗ್ ಅವರಿಂದ ನಿಟ್ಟೆ ಯೂನಿವರ್ಸಿಟಿಯಿಂದ ಮತ್ತು ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಂದು 3 ಮಹಾಪ್ರಬಂಧಗಳು ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿಶೇಷ ಮಧ್ಯವರ್ತಿತ ಶಿಬಿರದ ಶಿಬಿರಾರ್ಥಿಗಳ ಅಂಕಿಅಂಶಗಳನ್ನು ತೆಗೆದುಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ಒಂದು ಪ್ರಾಜೆಕ್ಟ್ ನಮ್ಮ ಎಷ್ಟು ಜನ ಈ ಮಧ್ಯವರ್ತಿತ ಶಿಬಿರಗಳಲ್ಲಿ ಸೇರಿ ಅದನ್ನ ಸಂಪೂರ್ಣವಾಗಿ ಅದನ್ನ ಬಿಟ್ಟಿದ್ದಾರೆ, ಈಗಲೂ ತಗೊಳ್ತಾ ಇಲ್ಲ, ಅದಕ್ಕೆ ಕಾರಣಗಳೇನು, ಇದರ ಬಗ್ಗೆ ಒಂದು ಸಂಶೋಧನಾತ್ಮಕವಾದ ಒಂದು ಸವಿರವಾದ ಒಂದು ವರದಿಯನ್ನು ತಯಾರಿಸಿ ಅದನ್ನು ವೈಜ್ಞಾನಿಕ ಲೇಖನವನ್ನಾಗಿ ಮಾಡಿ ಅದನ್ನ ಮುಂದಕ್ಕೆ ಪ್ರಕಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ನಾನು ಡಾಕ್ಟರ್ ಶ್ರೀನಿವಾಸ್ ಭಟ್ ನನಗೆ ಈ ಅಖಿಲ ಜಗದಾರಿ ವೇದಿಕೆಯ ಒಬ್ಬ ಮಾನನೀಯ ಟ್ರಸ್ಟಿಯಾಗಿ ನನ್ನನ್ನು ನೇಮಕ ಮಾಡಿರುತ್ತಾರೆ. ನಾನು ಈ ಕಾರ್ಯಕ್ರಮಗಳಲ್ಲಿ ಈಗ ನಾನು ಒಬ್ಬ ಭಾಗಿಯಾಗಿ ಸಹಭಾಗಿಯಾಗಿ ಅಂದರೆ 2 ಕಡೆಗಳಲ್ಲಿ ನಾನೊಬ್ಬ ಇವತ್ತು ರೆಪ್ರೆಸೆಂಟೇಟಿವ್ ಆಗಿದ್ದೇನೆ, ಪ್ರತಿನಿಧಿ ಆಗಿದ್ದೇನೆ, ಹಾಗೆ ಮಾತಾಡ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮವನ್ನು ಇದರ ಮುಂದುವರಿಕೆಯ ಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ. ಮುಂದಕ್ಕೆ ಇದನ್ನ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಮುಂದುವರಿಸಿಕೊಂಡು ಸಂಶೋಧನಾತ್ಮಕವಾಗಿ ಈ ಏನು ಮದ್ಯಪಾನ ಇದೆ, ಹಾಗೆ ಡ್ರಗ್ಸ್ ಅಂದರೆ ಮಾದಕ ವಸ್ತುಗಳ ಸಮಸ್ಯೆ ಇದೆ, ಮತ್ತೆ ಇದರ ವಿಲಾಸಗಳು ಮುಂದಕ್ಕೆ ಪುನಃವೃತವನ್ನ ಶುರು ಮಾಡುವಂತಹ ಕಾರಣಗಳೇನು, ಈ ವಿವರದಲ್ಲಿ ಸಹಯೋಗದೊಂದಿಗೆ ಸಂಶೋಧನೆ ಮಾಡಬೇಕು. ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನಮ್ಮ ಮಧ್ಯದಲ್ಲಿರುವಂತಹ ಏನು ಈ ಸಹಯೋಗ ಇದೆ ಅದು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಯೋಚನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ನಮಗೆ ಅನಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ಪ್ರಪ್ರಥಮವಾಗಿ ಹೋಗಿ ನಮ್ಮನ್ನ ಕೇಳಿಕೊಂಡಿರುವಂಥದ್ದು ನಾವು ನಮ್ಮ ಕುಲಪತಿಗಳಾಗಿರುವಂತಹ ಶ್ರೀ ವಿನಯ ಹೆಗ್ಡೆಯವರನ್ನು. ಅವರು ಈ ಎಲ್ಲ ಕಾರ್ಯಕ್ರಮವನ್ನ ಒಮ್ಮತದಿಂದ ನೀವು ಮುಂದುವರಿಸಿಕೊಂಡು ಹೋಗಿ, ಹಾಗೆ ತಾವೆಲ್ಲರೂ ಬರ್ತಾರೆ ಅಂತ ಹೇಳಿ ಆದರೆ ನಾನು ಬರ್ತೇನೆ, ಅವರನ್ನು ಕರೀರಿ ಅಂತ ಹೇಳಿ ನಮ್ಮನ್ನು ಬೆನ್ನು ತಟ್ಟಿ ಹೊರತುಂಬಿಸಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆಸುವಾಗಿ ನನ್ನನ್ನು ಮಾಡಿದ್ದಾರೆ. ಈ ಶ್ರೀ ವಿನಯ ಹೆಗ್ಡೆಯವರು ನಮ್ಮ ಈ ಮನೋರೋಗ ವಿಭಾಗದ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ನಮ್ಮ ಬೇಡಿಕೆಗಳಿಗೂ ಸ್ಪಂದಿಸಿ ನಮ್ಮನ್ನ ಮುಂದುವರಿಸಲಿಕ್ಕೆ ಬಿಡ್ತಾ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ನಿತ್ಯ ವಿದ್ಯಾಸಂಸ್ಥೆಯಿಂದ ಅವರನ್ನು ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ. ನಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ನಮ್ಮ ಪುಣ್ಯ, ಅದೃಷ್ಟ. ಹಾಗೂ ಅವರ ಹಾರೈಕೆಯನ್ನು ಕೇಳುವಂಥದ್ದು, ಅವರ ಆಶೀರ್ವಾದವನ್ನು ಕೇಳುವಂಥದ್ದು ನಮ್ಮ ಅದೃಷ್ಟದಲ್ಲಿ ಬರೆದಿದೆ. ನಾವು ಹೋಗಿ ಅವರ ಪ್ರಾರ್ಥಿಸಿಕೊಂಡಾಗ ನಮ್ಮ ಚಾನ್ಸಲರ್ನ ಇಚ್ಛೆಯನ್ನು ಪ್ರಕಟಿಸಿದಾಗ ಆಯಿತು ನಾನು ಬರ್ತೇನೆ ಅಂತೇಳಿ ಹೇಳಿ ಅವರು ಅಲ್ಲಿಂದ ಇಲ್ಲಿಗೆ ಆಗಮಿಸಿ
ನಮ್ಮ ಆತಿಥ್ಯ ಸತ್ಕಾರಗಳನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಮುಂದೆ ನಿಂತು ಅದನ್ನು ನಡೆಸಿಕೊಡುತ್ತಾ ಇರುವಂತಹದ್ದು ನಮ್ಮ ಮಿತ್ರ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾತ್ರ ಮಾರ್ಗದರ್ಶನ ಅಲ್ಲ, ನಮ್ಮ ಮನೋರೋಗ ವಿಭಾಗಕ್ಕೂ ಮಾರ್ಗದರ್ಶನ ನೀಡುತ್ತಾ ಇರ್ತಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಡೀ ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮಗೆ ಇನ್ನೊಂದು ಕಡೆಯಿಂದ ನಮಗೆ ಬಲ ನೀಡ್ತಾ ಇರುವಂತವರು ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವಂತಹ ಇಡಿ ಅವರಾಗಿರುವಂತಹ ಡಾಕ್ಟರ್ LH ಮಂಜುನಾಥ್ ಅವರು. ಇವರು ನನ್ನ ಎಲ್ಲಾ ಕಾರ್ಯಕ್ರಮಗಳನ್ನ ನಾನು ಅವರ ಜೊತೆ ಡಿಸ್ಕಸ್ ಮಾಡ್ತಾ ಇರುವಾಗ ನಮಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟುಕೊಂಡು ನಮಗೆ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಬಂದು ನಿಮ್ಮ ಜೊತೆ ಒಂದು ಉತ್ತಮವಾದ ಕಾರ್ಯಕ್ರಮ ನಮ್ಮ ಜೊತೆ ಸಂವಹನ ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತಾರೆ. ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮ ಇವತ್ತಿನ ಆಯೋಜನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರೋ ವೈಸ್ ಚಾನ್ಸಲರ್ ಆಗಿರುವಂತಹ ನೋಡಿತಾ ಅವರು, ನಮ್ಮ ರಿಜಿಸ್ಟ್ರಾರ್ ಆಗಿರುವಂತಹ ಹರ್ಷ ಹಾರಳಿ ಅವರು, ಇವರು ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದೆ ಚುಟುಕಾಗಿ ನಾನು ನನ್ನ ಭಾಷಣವನ್ನು ಚುಟುಕಾಗಿ ಮಾಡಲಿಕ್ಕೆ ಬಯಸ್ತೀನಿ. ಅದಕ್ಕೋಸ್ಕರ ನಾನು ವೇದಿಕೆಯಲ್ಲಿರುವಂತಹ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಇಲ್ಲಿಯ ವಲಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟರು, ಹಾಗೆ ಪೂರ್ವಾಧ್ಯಕ್ಷರಾಗಿರುವಂತಹ ಕುಲಾಲ್ ಅವರು, ಮಾಬಲ್ ಕುಲಾಲ್ ಅವರು, ಹಾಗೂ ವಿವೇಕ್ ಪಾಯಸ್ ಅವರು, ಹಾಗೂ ನೀವೆಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶಿಬಿರಾಂಗಗಳು. 5 ದಿವಸಗಳ ಕಾಲ ನಮ್ಮ ಒಡನಾಟದಲ್ಲಿದ್ದೀರಿ. ನಮ್ಮ ಏನು ತಂಡ ಇದೆ ಇವರ ಜೊತೆ ನೀವು ಉತ್ತಮವಾಗಿ ಸ್ಪಂದಿಸ್ತಾ ಇದ್ದೀರಿ. ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮನಸ್ಸಿನ ಆರೋಗ್ಯದಲ್ಲಿ ಬದಲಾವಣೆಗಳು ಬಂದಿದೆ. ನಮಗೆ ನಿಮ್ಮನ್ನು ಕಂಡಾಗ, ನಿಮ್ಮ ಉಲ್ಲಾಸವನ್ನು ಕಂಡಾಗ, ನೀವು ಕಂಡಿರುವಂತಹ ಒಂದು ಬದಲಾವಣೆಯನ್ನು ಕಂಡಾಗ ನಮಗೂ ತುಂಬಾ ಸಂತೋಷ ಆಗ್ತದೆ. ನೀವು, ನಿಮ್ಮ ಮನೆಯವರು ಇವತ್ತು ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ನಾನು ಮದ್ಯವನ್ನು ವಿಸರ್ಜಿಸಬೇಕು, ನವಜೀವನವನ್ನ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಒಂದೇ ಧ್ಯೇಯವಾಕ್ಯದೊಂದಿಗೆ ನಮ್ಮ ಜೊತೆ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೇರೆ ಬೇರೆ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು ಹಾಗೂ ಶೌರ್ಯ ತಂಡದ ಸ್ವಯಂ ಸೇವಕರು ನಮ್ಮೊಂದಿಗೆ ಮೊನ್ನೆಯಿಂದ ಇದ್ದೀರಿ. ನವಜೀವನ ಸಮಿತಿಯ ಸದಸ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು, ಹಿತೈಷಿಗಳು ಹಾಗೂ ಎಲ್ಲರಿಗೂ ಇಲ್ಲಿ ನಡೆದಿರುವಂತಹ ಎಲ್ಲರಿಗೂ ನಮ್ಮ ಮನೋರೋಗ ವಿಭಾಗ, ಜನಜಾಗೃತಿ ವೇದಿಕೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿಶ್ವವಿದ್ಯಾಲಯದಿಂದ ಹೃತ್ಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿಯವರು ವೇದಿಕೆ ಬರಬೇಕಾದ ಸಂದರ್ಭದಲ್ಲಿ ವಿನಂತಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯ ಕಾಮದಲ್ಲಿ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಮುಂದಕ್ಕೆ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಸರ್ ಅವರನ್ನ ಮಹಾಬಲ ಚೌಟ ಸರ್ ಅವರು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಡಾಕ್ಟರ್ ಶ್ರೀನಿವಾಸ ಭಟ್ ಅವರು ಇಡೀ ಸರ್ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ಸರ್ ಅವರು ಸ್ವಾಗತಿಸಬೇಕೆಂದು
ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ಹರ್ಷ ಹಾಲಲ್ಲಿ ಇವರನ್ನ ರವೀಂದ್ರ ಕಡಿಮ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ ಚಂದ್ರಶೇಖರ್ ಉಜ್ಜಯಿನಿ ಪವನ್ ಅವರು ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಕತ್ತಲನ್ನ ಓಡಿಸುವ ದೀಪವನ್ನು ಉದ್ದೀಪನ ಮಾಡಲಿದ್ದಾರೆ ಪರಮ ಪೂಜ್ಯ ಸಾಂಪ್ರದಾಯಿಕ ಶೈಲಿಯ ಹೊಂಬಾಳೆ ಅರಳಲಿಗೆ ಪುರುಷರಿಂದ ಫ್ರೆಂಡ್ಸ್ ಅವರ ಜೊತೆ ಸೇರಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕುಡಿದೆ ಮೊನ್ನೆ ಸೋಮವಾರ ತನಕ ಕುಡಿತಾ ಇದ್ದೇನೆ. ಏನಾದರೂ ಒಂದು ತೊಂದರೆ ಮನೆಯಲ್ಲಿ, ಏನಾದರೂ ಜಗಳ, ನನ್ನಿಂದಲೇ ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾ ಇರ್ತೇನೆ. ಅದು ಏನೋ ಒಂದು ತೊಂದರೆ ಆಗ್ತದೆ, ನನ್ನಿಂದ ತುಂಬ ಜಗಳ ಆಗ್ತಾ ಇತ್ತು. ಬೇಗ ಕೆಲಸ ಕೊಡ್ತೀನಿ, ಡೈಲಿ ಕುಡಿತೇನೆ, 1 ಕ್ವಾರ್ಟರ್ 2 ಕ್ವಾರ್ಟರ್, ಶನಿವಾರ ಸಂಬಳ ಆದರೆ 2 ಕ್ವಾರ್ಟರ್, ಆದಿತ್ಯವಾರ ಬೇರೆ ಕುಡಿತೇನೆ. ಏನೋ ಒಂದು ಕೆಲಸ ಬೇಜಾರಾಗ್ತದೆ, ನಾನು ಯಾಕೆ ಎಷ್ಟು ಕುಡಿತೇನೆ, ನನಗೆ ಬಿಡ್ಲಿಕ್ಕಾಗಲ್ಲ, ಏನು ಮಾಡೋದು ಗೊತ್ತಿಲ್ಲ. ಇದೇ ದಿನ ಒಂದು 20 ತಾರೀಕು ಶನಿವಾರ ದಿವಸ ಕೂಡ ಶನಿವಾರ ಸಂಬಳ ಆಯಿತು, ದುಡ್ಡಿಗೆ ಸಣ್ಣ ವಿಷಯಕ್ಕೆ ಜಗಳ ಮಾಡಿದೆ. ಆದಿತ್ಯವಾರ ಆಯಿತು, ತಂಗಿ ಬಂದು ಹೇಳಿದ್ರು, ಅಣ್ಣ ಈ ಥರ ನಾನು ಧರ್ಮಸ್ಥಳ ಸಂಘಕ್ಕೆ ಸೇರಿದ್ದೇನೆ, ನನಗೆ ಲೋನ್ ಬೇಕು, ನಿನ್ನ ಸೈನ್ ಬೇಕು, ನೀವು ಸೈನ್ ಹಾಕಿ ಅಂತ ಹೇಳಿದ್ರು ಸೋಮವಾರ. ಸರಿ, ರಜೆ ಮಾಡಿದ ಸೈನ್ ಅಲ್ಲ ಹಾಕಿ ನಾನು ಸರಿ ಅಂತ ಹೇಳಿದೆ. ಹಾಗೆ ಸೋಮವಾರ ಬಂತು. ಸೋಮವಾರ ಯಾವಾಗ ಬರ್ತೇವೆ, ಸಂಘವನ್ನು ಮನೆಗೆ ಬರ್ತೇವೆ, ಬೆಳಿಗ್ಗೆ ಬರ್ತೇವೆ, ನೀವು ಮನೆಗೆ ಕರ್ಕೊಂಡು ಹೋಗ್ತೇವೆ, ಹಾಗೆ ಬಂದು ಮನೆಗೆ ಬಿಡ್ತೇವೆ. ಸರಿ, ಏನು ರಜೆ ಅಲ್ಲ, ಅವತ್ತು ಕೂಡ ಒಂದು ಸೋಮವಾರ 22 ತಾರೀಕು ಅವತ್ತು ಕೂಡ ಒಂದು ಕೊಡುತ್ತೆ. ಕುರಿತು ಮನೆಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದೇವೆ, ಯಾವುದು ಬರ್ತೇವೆ ಸಂಘದವರು ಕಾಯ್ಕೊಂಡು ಕೂತಿದ್ದೆ. ಬಂದು ಕರ್ಕೊಂಡು ಬಂದು ಶಿಬಿರದಲ್ಲಿ ಬಿಟ್ಟು ನನಗೆ ಏನಂತ ಗೊತ್ತಿಲ್ಲ. ಶಿಬಿರದಲ್ಲಿ ಬಂದು ಹುಡುಗಿ ಚಹಾ ಕೊಟ್ಟು, ತಿಂಡಿ ಕೊಟ್ಟು, ತಿಂಡಿ ಗೇಟ್ ಅಡಿಗೆ ಬಿಟ್ಟು ನೋಡಿದ್ರೆ ಎಲ್ಲ ಬೆಡ್ಡಿ ಉಂಟು, ಆ ಕಡೆ ಈ ಕಡೆ ಸಿಸ್ಟಮ್ ಎಲ್ಲ ಬಿಟ್ಟು ಸರಿಯಾಗಿ ಕಟ್ಟಿದ್ವಿ, ಚಹಾ ಕೊಟ್ಬಿಟ್ಟು ಯಾಕೆ ನನಗೆ ಬೆಡ್ ಕೊಟ್ಟಿದ್ದು. ನನಗೆ ಹಾಗೆ ಸ್ವಲ್ಪ ಆಲೋಚನೆ ಆಗ್ತದೆ, ಏನು ಸ್ವಲ್ಪ ಕೊಟ್ಟಿದ್ದೇನೆ. ನಾನು ಆಗ ಕೇಳಿದೆ, ನಾನು ಯಾಕೆ ಕರ್ಕೊಂಡ್ಬಂದು, ನಾಳೆ ಪೇಷಂಟ್ ಆಗ, ನಾನು ಸೈನಿಕರ ಕರ್ಕೊಂಡು ಬಂದದ್ದು, ಯಾಕೆ ನನಗೆ ಬೆಡ್ ಕೊಟ್ಟಿದ್ದೇನೆ. ತುಂಬ ಕಿರಿಚಿದೆ, ತುಂಬ ಬೊಬ್ಬೆಯಾಗಿದೆ, ಏಕೆ ಕೊಟ್ಟಿದ್ದೇನೆ, ತುಂಬ ಕಿರಿಚಿದೆ, ತುಂಬ ಬೊಬ್ಬೆಯಾಗಿದೆ, ತುಂಬ ಕಿರುಕುಳ ಮಾಡಿ ಅಲ್ಲಿ ಕೂಡ ಸಮಾಧಾನ ಮಾಡಿದೆ. ಆಗ ಒಬ್ಬರು ಮೇಡಮ್ ಬಂದಿದ್ರು, ಈ ಥರ ನೀನು ಸೈನಿಕ ಕರ್ತದಲ್ಲ, ನಿನ್ನ ಕುಡಿತನ್ನು ಬಿಡಬೇಕೆಂದು ನನಗೆ ಕರ್ತದ್ದು, ನೀನು ಕುಡಿತಿದ್ದೆಲ್ಲ ತುಂಬ, ಅದು ನೀನು ಕುಡಿತನ್ನು ಕಮ್ಮಿ ಹೋಗಬೇಕು. ನನಗೆ ಆಗಲೇ ಕೋಪ ಬಂತು, ಕೈಯಲ್ಲಿ ಮೊಬೈಲ್ ಇತ್ತು, ಆಗಲಿಕ್ಕಿದ್ದೆಲ್ಲ ಕೊಟ್ಟು ಬಿಟ್ಟೆ. ಕೋಪ ಕಲಿಯಕ್ಕಾಗಲ್ಲ, ಇದೇ ಕೈಯಲ್ಲಿ ಬಂದು ಗೋಡೆಗೆ ಗುದ್ದಿದೆ. ಅಲ್ಲಿ ಹತ್ತಿರದಲ್ಲಿ ಬೆಡ್ಡಿತ್ತು, ಬೆಡ್ಡನ್ನು ಆಗಲೇ ತೆಗೆದು ಬಿಸಾಡಿ ಎಲ್ಲ ಡಾಕ್ಟರ್ಗಳೆಲ್ಲ ಬಂದು ನೋಡಿ ಬಂದು ಸಮಾಧಾನ ಪ್ರೀತಿಯಿಂದ ಮಾತಾಡಿದರು, ತುಂಬ ಮಾತಾಡಿದರು. ನನಗೆ ಅವರ ಮಾತು ಕೇಳಿ ಕೂಡ ಆಗಲ್ಲ, ಯಾಕಂದ್ರೆ ನಾನು ಕೊಟ್ಟಿದ್ದೇನೆ. ತುಂಬ ಒಂದು 10-15 ನಿಮಿಷ ಮಾತಾಡೋದಕ್ಕೆ ಒಂದು 2 ಟ್ಯಾಬ್ಲೆಟ್ ತಂದು ಕೊಟ್ಟರು ಕುಡಿಯೋಕ್ಕೆ. ನಾನು ನನಗೆ ಟ್ಯಾಬ್ಲೆಟ್ ಅಂತ ಹೇಳಿದ್ದೇನೆ.
ಈಗ ನನಗೆ ಕೈಗೆ ಸ್ವಲ್ಪ ಬಾಗಿಲು ಅದಕ್ಕೋಸ್ಕರ ಇಲ್ಲಿ ಮಾತುಕೊಡಿ ಎಲ್ಲ ಸರಿ ಆಗ್ತದೆ. ಸರಿ ಈಗ ನೋವು ಉಂಟಲ್ಲ ಕೊಡಿ ಅಂದರೆ ನಾನು ಕೂಡ ಕೊಡ್ತೇನೆ. ಇದು ಕೊಟ್ಟು ಒಂದು 10-15 ನಿಮಿಷ ಆದಮೇಲೆ ಒಂದೊಂದು ದಿನ ಹೇಗಿರ್ತಕ್ಕ ನನಗೇನು ಗೊತ್ತಿಲ್ಲ. ಸೋಮವಾರ ಹೋಯಿತು, ಮಂಗಳವಾರ ಮಧ್ಯಾಹ್ನ ಹೋಯಿತು, ಈಗ ಮಂಗಳವಾರ ಸಂಜೆ ಮೇಲೆ ಆಯಿತು. ಸರಿ, ಬುಧವಾರ ತಮ್ಮ ಬಂದ ಮನೆಯಿಂದ ಬಟ್ಟೆ ತಗೊಂಡು ಬಂದ ಕೂಡ ತಮ್ಮ ನೋಡಿದ್ರು ನನಗೆ ಸಿಟ್ಟು ಬಂತು. ಸುಳ್ಳು ನಾನು ಇಲ್ಲಿ ಕರ್ಕೊಂಡು ಬಂದೇನೆ, ಸುಳ್ಳು ಕರ್ಕೊಂಡು ಬಂದಿಲ್ಲ. ನನ್ನ ಹೆಲ್ಮೆಟ್ ಇಟ್ಕೊಂಡು ನನ್ನ ಹೆಲ್ಮೆಟ್ ಅದನ್ನು ತೆಗೆದು ನನ್ನ ಹೆಲ್ಮೆಟ್ ಕೊಡು, ನೀನು ನನ್ನ ಮುಖ ಮಾಡಬೇಡ, ಹೋಗು ಅವನು ಹಿಡಿದುಕೊಡು. ಇದನ್ನು ನೋಡಿದ ಅಲ್ಲಿದ್ದ ಸದಸ್ಯರಿಂದ ದೂರ ಮಾಡಿದ್ರು. ಪಾಪ ಒಂದು ಬೇಜಾರಲ್ಲಿ ಹೋದ. ನಾನು ನೋಡಿ ಈ ಕಡೆ ಬಂದು ಬೇಜಾರಲ್ಲಿ, ನಾನು ಸಿಟ್ಟಾಗಿ ಈ ಕಡೆ ಬಂದು ಅವನು ಬೇಜಾರಲ್ಲಿ ಹೋದ. ಈಗ ಬುಧವಾರ ಕೂಡ ಹೋಯಿತು. ಗುರುವಾರ 4ನೇ ದಿವಸ ಮೊದಲು ಶಿಬಿರದಲ್ಲಿದ್ದವರು ಅವರ ಅನಿಸಿಕೆಗಳನ್ನು ಹೇಳಿ ಎಷ್ಟು ಒಳ್ಳೆಯದಾದ್ರು ಅಂತೇಳಿ ಒಂದು 3-4 ಮಂದಿ ಹೇಳಿದರು. ಅದಾದಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ತುಂಬ ಸಲಹೆಗಳನ್ನು ಕೊಟ್ಟರು. ಅದಾದಮೇಲೆ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದು ತುಂಬ ಹೇಳಿದರು, ತುಂಬ ವಿಷಯಗಳನ್ನು ಹೇಳಿದರು ಅವರು. ಇದನ್ನೆಲ್ಲ ಕೇಳಿದ ಮೇಲೆ ಸಂಜೆ ಆಗುವಾಗ ನನಗೊಂದು ಮನಸ್ಸಿಗೆ ಆಯಿತು, ಗುರುವಾರ ಸರ್ ನಾನೇ ಇದನ್ನು ನನಗೆ ಸಿಕ್ಕಿದೊಂದು ಅವಕಾಶ ನೆನೆಸಿಕೊಳ್ಳೋದು. ಸರಿ, ಹಾಗೆ ನೆನೆಸಿದೆ. ಗುರುವಾರ ಬಂತು, ಶುಕ್ರವಾರ ಬಂತು, ನಿನ್ನೆ ಬಂತು, ಶುಕ್ರವಾರ ಬಂತು. ಶುಕ್ರವಾರ ಬೆಳಿಗ್ಗೆ 4 ಗಂಟೆಗೆ ಫ್ರೆಶ್ ಅಪ್ ಆಗಿ ಒಳ್ಳೆ ಯೋಗ ಎಲ್ಲ ಮಾಡಿ ಮತ್ತೆ ಅದೇ ಥರ ಇವರದ್ದು ಮೊದಲು ಬಂದ ಇದು ಶಿಬಿರದಲ್ಲಿದ್ದವರದ್ದು ಅನಿಸಿಕೆ ಹೇಳಿದ್ರು. ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ವಲ್ಪ ಆದೇಶ ಕೊಟ್ಟರು. ಮತ್ತು ದೊಡ್ಡ ದೊಡ್ಡ ಡಾಕ್ಟರ್ನವರು ತಿನ್ನುವ ಫುಡ್ ಹೆಲ್ತಿನ ಬಗ್ಗೆ ಎಲ್ಲ ತುಂಬ ವಿಷಯವನ್ನು ಹೇಳಿದರು. ಇದೆಲ್ಲ ಹೇಳಿದ್ಮೇಲೆ ನನಗೆ ಒಂದು ಸ್ವಲ್ಪ ಒಂದು ಗಟ್ಟಿತನ ಬಂತು, ಧೈರ್ಯ ಬಂತು. ನನಗೊಂದು ಸರಿ ಎಷ್ಟೇ ಹೇಳಿದ್ರೆ ನಾನು ಹೇಳ್ತೇನೆ, ನನಗೊಂದು ಪರಿವರ್ತನೆ ಬಂತು. ನಾನು ಒಳ್ಳೇದಾಗಬಾರ್ದ, ನನ್ನೊಂದು ಮನಸ್ಸು ಗಟ್ಟಿದೆ, ನನಗೆ ಸಾಧ್ಯ ಆಗ್ತದೆ ಅಂತೀನಿ. ಅದು ಆದಮೇಲೆ ನಾನು ಒಂದು ವಾರದಲ್ಲಿ ಒಮ್ಮೆ ಕೂಡ ಶುಕ್ರವಾರ ಒಂದು ದೇವಸ್ಥಾನಕ್ಕೊಂದು ಕೈ ನೀಡಿ ಬರ್ತೀನಿ. ಆಗ ಅವತ್ತು ನನ್ನ ಸಂಜೆ ಒಂದು ಒಳ್ಳೆ ಭಜನೆ ಆಯಿತು. ಒಂದು ಸಂಜೆ ಒಂದು ಒಳ್ಳೆ ಭಜನೆ ಆಯಿತು. ಆ ಭಜನೆಯಲ್ಲಿ ನನಗೊಂದು ಎಷ್ಟು ಸಂತೋಷ ಅಂದರೆ ಸರ್, ನಾನು ಎಷ್ಟು ಭಜನೆ ಮಿಸ್ ಮಾಡ್ತಿದ್ದೆ, ಎಷ್ಟು ಆನಂದ, ಎಷ್ಟು ಸಂತೋಷ ಇತ್ತು ಆ ಭಜನೆ ಅಂದರೆ. ನಾನು ಅದು ಮೊದಲನೇ ಸಲ ನಾನು ಆ ಭಜನೆ ಕೇಳುತ್ತೇನೆ, ಅಷ್ಟು ಚೆನ್ನಾಗಿತ್ತು ಆ ಭಜನೆ. ಸರ್ ಇನ್ನೊಂದು ನಾನು ಎಲ್ಲಿಯೂ ಕೂಡ ನಾನು ಭಜನೆ ತಪ್ಪಿಸುವುದಿಲ್ಲ, ಮಿಕ್ಸ್ ಮಾಡೋದಿಲ್ಲ ಅಂತ ಹೇಳಿ ನಾನು ಇವಾಗ. ಇದಾದಮೇಲೆ ಶುಕ್ರವಾರ ಆಯಿತು, ಶನಿವಾರ ಇವತ್ತು ಬೆಳಗ್ಗೆ ತಲೆಗೆ ಅಮ್ಮನಿಂದ ಸ್ವಲ್ಪ ಕೂಡ ಇಲ್ಲ. ನಮ್ಮದು ಬಿಳಿ ಬಟ್ಟೆ ಹಾಕಿದ್ದೇನೆ, ಬಿಳಿ ಪಂಚೆ ಹಾಕಿದ್ದೇನೆ, ಬಿಳಿ ಶಾಲು ಉಂಟು. ಮನಸ್ಸು ಎಷ್ಟು ಕ್ಲೀನ್ ಉಂಟಂದರೆ ನಾನು ಅಷ್ಟು ಸಂತೋಷದಿದ್ದೇನೆ. ಇಷ್ಟು ಸಂತೋಷಕ್ಕೆ, ಇಷ್ಟು ಪರಿವರ್ತನೆ ಆಗಿ ಇಷ್ಟು ಬದಲಾವಣೆಗೆ ಕಾರಣ ನಿತ್ಯ ಹಾಸ್ಪಿಟಲ್ ಯಾವುದೋ ಶಿಬಿರ ಮತ್ತು ಈ ಶಿಬಿರದಲ್ಲಿ ಎಲ್ಲರಿಗೂ ಕೂಡ ಒಂದು ಧೈರ್ಯ ತುಂಬಿ ಇರುವ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಶ್ರೀನಿವಾಸ್ ಭಟ್ ಮತ್ತು ಸುಮನ್ ಪಿಂಟು ಮತ್ತು ಶಿಬಿರ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಅವರ ತಂಡಕ್ಕೆ ಕೂಡ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ಜನಿತಂದು ఒక నికన పూర్వ దేవదేవ జరుగుతుంది. ఇది కుట్రాడు నీట్ ఎడ్యుకేషన్ ಯೂನಿವರ್ಸಿಟಿದ ಆಶ್ರಯ ಪನಿಸಿದ ಈ ಶಿಬಿರಡು ಅಖಿಲ ಕನ್ನಡ ಜನಜಾಗೃತಿ ವೇದಿಕೆ ಟ್ರಸ್ಟ್ ಮೂಲಕ ಈ ಶಿಬಿರ ನಡೆದೊಂದು. ಈ ಶಿಬಿರಡು 55 ಜನರಲ್ಲಿ ಇದು ಮಾಡಿದೆ. ಇದೇ ಭಾರಿ ಸಂತೋಷ ವಸ್ತು ವೇದಿಕೆ ಇರಲಿದೆ. ಅಖಿಲ ಪೂರ ಕಣ್ಣೀರು ನಿಖಿಲ ತೋರ ಬರ್ತದೆ. 55 ಜನ ತೋರ 15 ಜನ ಬರ್ತಿಪ್ಪಾಯಿಲ್ಲ. ಆಗ ಈ 55 ಜನರು ಮದ್ಯಪಾನ ಮುಕ್ತರಾಗಲು ಏಕೆ ಸಂಭ್ರಮ ಕೊಟ್ಟಿರ್ತೀವಿ. ಯಾರು ಬರ್ತದೆ, ವಿನಾಯಕರು ಬರ್ತೀರಿ, ಡಾಕ್ಟರ್ ಬರ್ತೀರಿ, ಯೂನಿವರ್ಸಿಟಿ ಪೂರ ಸ್ಟಾಫ್ ಬರ್ತೀರಿ, ಗಣ್ಯರು ಬರ್ತೀರಿ, ಪೂರ ಬರ್ತಿರ್ತಾರೆ. ಶ್ರೀನಿವಾಸ ಭಟ್ರು ಪೂರ ವ್ಯವಸ್ಥೆ ಮಾಡ್ತಿದ್ದಾಗಿ 55 ಜನ ಪಟ್ಟ ಕೊಡ್ತೀರಿ ಅಂತ ಆತ ಬಂದ ವಿಷಯ. ದಿನಪಂಜೆ 16,000 ಜನ ಪಟ್ಟ ಶುರು ಮಾಡ್ತೀವಿ. ಎಲೆಕ್ಷನ್ ಆಯ್ನಾದ್ರೆ ಎಲೆಕ್ಷನ್ ಪರ ಧರ್ಮ ಕೊಡ್ತೇವೆ. ಪರ ನಾಲ್ಕು ಇಲ್ಲದೆ ದುಡ್ಡು ಗೊತ್ತೇವೆ ಪರ್ಪಣ ಕೊಡ್ತೇನೆ ಅಂಚಿನ ಈ ஒரு ಅನುಭವಪಟ್ಟೇನೆ. ಈಗ ಪ್ರತಿನಿಧಿ ಅಂಚೆ ಬಂದಿದ್ದಾರೆ ಬಾರಿ ಎಣ್ಣೆ ಪೊರ್ಲು ಪಾತಿದ್ದೇನೆ. ಆಮೇಲೆ ಪೊರ್ಲು ಪಾತ್ರೆ ಮಾಡ್ತೇವೆ.
ಸಿನಿಮಾದ ಕೊಡ್ತೀನಿ. ಈ ಸಿನಿಮಾದ ಕತೆ ಕೊಡೋದಂತ ಮತ್ತೆ ಸಂಶೋಧನದ ಬಗ್ಗೆ ಶ್ರೀನಿವಾಸ ಮಾಡಿರಿ. ನಾನು ಒಂಜಿ ಸಂಶೋಧನೆ ಡಾಕ್ಟ್ರೆ ಇದು ಪ್ರತಿಯೊಂದು ಕತೆ ಬರಪಾಯಿಲ್ಲ ಅವನ ಸಿನಿಮಾ ಕತೆ ನಿಕ್ಲೆ ಹರ್ಷ ಮಾತನಾಡಿದ್ದೆ ದಯಪಟ್ಟು ನಾನು ಇದೇ ಬರ್ತಾರೆ ನಿಕ್ಲೆ ಒಳ್ಳೆಯಿತು ನಂಚಿತ್ನ ಮಧ್ಯವರ್ತಿನ ರಕ್ಷಸಿದ್ದೇ ಬರ್ತದೆ ಅಂಚಾದ್ರೆ ನಿಕ್ಲೆ ಬಗ್ಗೆನೇ ನಿಕ್ಲೆಂತೂ ನನಗೆ ನಿಕ್ಲೆಗೆ ತಮಾಷೆ ಹೋಯ್ತು ನಿಕ್ಲೆ ಇಂಚ ಮಾತನಾಡಿದ್ದಾರೆ ಇನ್ನೂ ನನಗೆ ನಿಕ್ಲೆ ಹೋಯ್ತು ನಾನು ಇಂಚ ಮಾತನಾಡಿದ್ದ ಬಿಡುಗಡೆ ಹಿಂಸೆ ಕೊರೊಂದಿದ್ದ ನೆರೆಗೆರೆದಲ್ಲಿ ಹಿಂಸೆ ಕೊರೊಂದಿದ್ದ ಅನ್ನೋದು ಇಲ್ಲಿ ಏನು ಅಂಡ ಇದ್ದೆ ಇಂಗ್ಲಿನ ಉದ್ದೇಶ ಏನ ಬಂಡ వీటి ಮೂಲಭೂತವಾದ ಏನೆಲ್ಲ ದುಷ್ಟರ ಇದು ಈ ಕಾರ್ಯಕ್ರಮಕ್ಕೆ ಯಾರು ಕಾರಣದಾನೆ ಬಂಡ ಒಂದು ದುಷ್ಟರ ಕೊಟ್ಟಣೆ ಅನ್ಬಾರೆ ಒಂದು ಪಾಪಿನ ಕೊಟ್ಟಣೆ ಅನ್ಬಾರೆ ಒಂದು ಹಿಂಸೆ ಮಾಡ್ಕೊಂಡು ಕೊಟ್ಟಣೆ ಅನ್ ಖಂಡಿತ ಬಾರೆ ವಿನಾಯಕರು ಖಂಡಿತ ಬಾರೆ ಈಗ ದಾಯ ಇಲ್ಲಿ ಬರ್ತದ ಬಂಡ ಈಗ ಏನ ಪಾಪಿನಂತ ದುಷ್ಟರಂತ ಹಿಂಸಕರಂತ ಆಂಡ ನಿಕ್ಲೊಂದು ದುರಾಭ್ಯಾಸ ಅವರ ಮಧ್ಯೆ ರಾಕ್ಷಸ ನಿಕ್ಲೆ ಉಳಾಯಿపోయే ಆಂಡ ನಿಕ್ಲನ ಅಸ್ತಿತ್ವ ನಿಕ್ಲೆ ಗೊತ್ತಾಗುತ್ತೆ ನಿಕ್ಲೆ ಇಂಜಿನ ಮಾಡ್ಕೊಂಡು ನಿಕ್ಲೆ ಗೊತ್ತಿಜಿ ಅಂದ್ರೆ ದಾದನ ಅಷ್ಟು ದುಷ್ಕೃತ್ಯ ನಿಕ್ಲೆ ನಡೆದಿತ್ತಿಲ್ಲ ನಿಕ್ಲೆ ಅದನ್ನು ಅನಾಚಾರ ನಡೆದಿತ್ತಿಲ್ಲ ನಿಕ್ಲೆ ಅದನ್ನು ಅಸಹ್ಯ ನಡೆದಿತ್ತಿಲ್ಲ ಅವ್ರು ನಿಕ್ಲು ಮಾತಿದಂತೆ ಉಳಾಯಿపోతున్న ಮಾತು ಕಡದ ಮೆಂತು ನಿಕ್ಲೆ ಗೊತ್ತೊಂದಿಗೆ ಗೊತ್ತಿಜಿ ಕಡದ ಮೆಂತು ಅದು ಕನ್ನಡ ಮಾತು ಏನು ನಾನು ಹೇಳ್ಕೊತಾರೆ ಪರಮಾತ್ಮ ಏನು ಮಧ್ಯಪಾನ ಪರಮಾತ್ಮ ಎಂದ ಪರಮಾತ್ಮ ಪರಮಾತ್ಮ ಒಳಗೆ ಹೋದ್ರೆ ಏನು ಮಾಡ್ತಾನೆ ಗೊತ್ತಿಲ್ಲ ಏನ್ ಗೊತ್ತಾದ್ರೆ ದೇವರ ಗೊತ್ತಾದ್ರೆ ಮಧ್ಯಪಾನ ಉದಯಪಟ್ಟ ದಾನ ಮಾಡ್ಕೊಂಡು ಗೊತ್ತಿದ್ದೆ ಪರಮಾತ್ಮ ಹೆಂಚಿನ ವರ್ತನೆ ಮಾಡ್ಕೊಂಡು ಗೊತ್ತಿದ್ದೇನೆ ಏನ್ ಅಸಹ್ಯ ಕೆಲಸ ಮಾಡ್ಕೊಂಡ ತಯಾರಿ ನೇಪಾಳ ಮಾಡೋರು ದೇವಶೆಟ್ಟರು ಡಾಕ್ಟರ್ ಬೆಂಗಳೂರು ಹಾರ್ಟ್ ಸರ್ಜನ್ ಬಾರಿ ಮಾಡಿ ಹಾರ್ಟ್ ಡಾಕ್ಟರ್ ಆಮೇಲೆ ವಿಡಿಯೋದಲ್ಲಿ ಬಂದಿದ್ದೆ ಐಟೈಜಿನ ಬಣ್ಣ ಒಂದು ಈ ಕುಳ್ಳದ ಊರು ಡ್ರೈನೇಜ್ ಉಂಟು ಪೂರ ಮಾದರಿ ಇಲ್ಲದ ಕಕ್ಕಸದ ನೀರು ಪೂರ ಡ್ರೈನೇಜ್ ಪೈಪ್ ಬ್ಲಾಕ್ ಆಗಲ್ಲ ಪೈಪ್ ಬ್ಲಾಕ್ ಅನ್ನೋದನ್ನ ಬಿದ್ದ ಮೆಷಿನ್ ಉಂಟು ಮೆಷಿನ್ ಅಪ್ಪ ಮೆಷಿನ್ ಇದ್ದಿ ಕಲ್ಕತ್ತಾ ಅಂಚಿತ ಮಾತು ಊರು ಮೆಷಿನ್ ಇದ್ದಿ ನಾನು ಮಾಡ್ಕೊಂಡು ಬಂಡಕ್ಕೆ ಕಂಡೆ ಈ ಬದ್ದೆ ನಾನು ದಪ್ಪು ನನಗೆ ಪಟ ಮಾಡ್ತಾರೆ ಮೈಟಿಗೆ ಕಲ್ಲಿದ್ದು ಅಸಹ್ಯ ಆಂಡ ಆ ಹೊಟ್ಟೆದ ಮೆಂತ ಕಾರದಿದ್ದು ಡ್ರೈನೇಜಿದ ಹೊಟ್ಟೆ ಕಾರದಿದ್ದು ಕುಯ್ಗೆ ಬದಿಟ್ಟು ಒಂದು ಬಾಟ್ಲಿಂಡು ಎರಡು ಲೋಟ ಉಂಟು ಓಡೇನಂತ ಪಡ್ಪಾಡ ಡ್ರೈನೇಜ್ ಪಡ ರೆಡಿ ಅಸಹ್ಯದ ಪಡ ರೆಡಿ ವೈಕ್ಲ ಗೊತ್ತಿದ್ದೆ ಅಷ್ಟೇ ಮಂಡಳಿ ಇಂದು ಎಚ್ಚರಿಕೆ ನಿಜ ನಾನೇ ಮಾತೊಂದಿಲ್ಲ ಮಾಡಿ ಇಲ್ಲಿ ಬೈಯೋ ಕೆಲಸಕ್ಕೆ ಏನೊಂದು ಅಂತೆ ದಾಯ ಕೆಲಸಕ್ಕೆ ಏನೊಂದು ಬರ್ತಾರೆ ನಾನು ಗಂಡನ ನೋಂದು ಕೇಳಿರಿ 5 ಸರತಿ ಅಂದಿರೋ ಕೆಲಸಕ್ಕೆ ನಾನು ಕೆಲಸ ಕೊಡೋದು ಮಾಡಿರಿ ನಾನೇ ಅನ್ಕೊಂಡೆ ಕೇಳಿ ಕರ್ಕೊಂಡಿರಿ ಆಗ ಡೆಲಿವರಿ ತೆರಿಗೆ ಡೆಲಿವರಿ ಕಂಡ್ರೆ ಭಾರಿ ಮನೆ ಕೆಲಸ ಇರ್ತೇವೆ ಬಲ್ಬು 5 ಗಂಟೆಗೆ ಆಗ್ತದೆ ಅದೇ ವಾಕಿಂಗ್ ಹೋಗೋ ನನಗೆ ಅಭ್ಯಾಸ ಬಲ್ಬ್ 5 ಗಂಟೆಗೆ ನನ್ನ ಬಲ್ಬ್ ಹಾಕಿ ಸೂರ್ಯ ಉದಯ ಹಾಕಿ ಮೇಲೆ ವಾಕಿಂಗ್ ಹೋಗ್ಬೇಕು ಹೊರಗೆ ಹೇಳುವಾಗ ಹಾಕಿರ್ತೀವಿ ಪತಿ ಕಿರಣಾಯಣ ಪತಿ ಕೇಳಿ ಯಾಕಪ್ಪ ಹೋದೆ ನೀನು ಸ್ವಾಮಿ ಅದು ತಪ್ಪಿ ಹೋಗಿದ್ದು ಬಂದು ತಪ್ಪಿ ಹೋಯ್ತು ನಿಂಚಿನ ಏರನ್ನೇ ಹೆಂಗೆ ಭಯಪಾತೀನಿ ನಾನು ಏರನ್ನ ಕೇಳ್ತೀನಿ ಬೇರೆ ಆಯುಷ್ಯ ಬಗ್ಗೆ ನಾನು 5-10 ಜನ ಪಂಡು ಮಾನ್ಯ ಕೇಳೋದಲ್ಲ ಖಂಡಿತ ಕಿಲೇಜಿ ಕೆರೆ ಒಂದು ಇಲ್ಲಿಯ ಪ್ರಾಣಿ ನಾಯಿ ಕೆರೆ ಕುಂಚಿನ ಕೆರೆ ಆಂಡ ದುಡ್ಡು ಕೊಡೋದು ಪರಪಾದು ಮಾನ್ಯ ಕೆರೆ ಪಡ್ಬೋದು ಮಾನ್ಯಾಗ ಹಾಕಿನ ಮಾತ್ರ ಜನ ರೈತಾರೆ ಅಂತೂ ಮದ್ಯಪಾನ ಮಾಡೋದು ಅಸಹ್ಯ ಕೆಲಸ ಮಾಡ್ಬಾರಲ್ಲ ತಯಾರು ಮಾನ್ಯನ ಹಾಕದಿರಲ್ಲ ತಯಾರು ಮಾನ್ಯಕ್ಕೆಲ್ಲ ತಯಾರು ಇಚ್ಚಿನ ಮನಸ್ಸು ನಿಖಿಲ ಇಚ್ಚಿ ನಿಖಿಲ ಮನಸ್ಸತ್ತವು ಆಂಡ ಮದ್ಯಪಾನ ಮಾತ್ರ ನಿಖಿಲ ಕೆಲಸ ಮಾಡ್ಬಾರ್ದ ತಯಾರಪ್ಪ ಅಂಚಾದ ನಿಖಿಲ ದೆಕ್ಕಿನ ಕೆಲಸ ಮಾಡ್ದ ಜನಜಾಗೃತಿ ವೇದಿಕೆದಾಗಿ ಮಸ್ತ್ ಕೆಲಸ ಮಾಡೋದಲ್ಲೇ ಅವರು ನಮ್ಮ ರವೀಂದ್ರ ಶೆಟ್ಟರ್ ಪದ್ಮನಾಭ ಶೆಟ್ಟರ್ ಚಂದ್ರಶೇಖರ್ ರುಚಿಲ ಬೊಕ್ಕ ಇಸ್ಮಾಯಿಲ್ ಮಕ್ಕಳು ಮಾತ್ರ ಭಾರಿ ವರ್ಷ ಕೆಲಸ ಮಾಡೋದಲ್ಲೇ ಎಂಕ್ಲೆ ಗಿಡ ಆಕೆ ಎಂಕ್ಲೆ ದುಂಬು ಅಂಚೆ ಮಾಡ್ಕೊ ಇಂಚೆ ಮಾಡ್ಕೋಲ್ಲ ಬಹಿರಂಗ ಪ್ರೊಟೆಸ್ಟ್ ಮಾಡ್ಕೋಲ್ಲ ಪ್ರತಿಭಟನೆ ಮಾಡ್ಕೋಲ್ಲ ಮಾತಾಡಿ ಎಂಕ್ಲೆ ಒಂಚೂರು ನಿಧಾನ ಸ್ಪೀಡ್ ಹೋಗ್ಬಿಡ ಹೋರಾಟ ದಾರಿ ಮಾಡ್ತಾರೆ ಮಾಡಿ ಆಗಲೇ ಉಂಜಿ ನೋಡಿ ಈ ಮಕ್ಕಳು ಏನೆಲ್ಲ ದುಷ್ಟರತ್ತೆ ಮಕ್ಕಳೆಲ್ಲ ಪಾಪಿರತ್ತೆ ಮಕ್ಕಳೆಲ್ಲ ಹಿಂಸಕರತ್ತೆ ಆಂಡ ಮಕ್ಕಳಿಗೆ ಮನೆ ಕನ್ನಡಿ ಬರ್ತಲ್ಲ ಈಗ ನಮ್ಮ ಮನೆ ರಿಪೇರಿ ಮಧ್ಯಾಹ್ನ ಮಕ್ಕಳು ರಿಪೇರಿ ಹಾಕೋ ಎಲ್ಲ ಗೊತ್ತು ನಂಚಾದ ರಿಪೇರಿ ಮಾಡ್ಕೊಂಡು ಕೆಲಸ ನಿಖಿಲ ಮಾಡ ನಿಖಿಲ ಮನಸ್ಸನ್ನು ರಿಪೇರಿ ಮಾಡ್ಕೊಂಡು ಕೆಲಸ ನಾನು ಮಾತ್ರ ಆ ಕಾರಣಗಳ ನಿಖಲು ಮತ್ತೆ ಅವರಲ್ಲಿ ನಿಖಿಲ ಆಕರ್ಷಣೆ ಜಾಸ್ತಿ ಸ್ನೇಹಿ ದೋಸ್ತಿನ ಕೂಡ ಬಂದು
ಶಿಬಿರಕ್ಕೆ ಬಂದಿದ್ದಾನೆ ಈಗ ಆಜೆ ಮಾಡ್ತಾನೆ ಈಗ ಅವ್ರು ಮುಂಚೆ ಇಂಚೆ ಮಾಡ್ತಾನೆ ಅಂಡ ಇಕ್ಲು ಮಾತ್ರ ಭಾರಿ ಮನಸ್ಸು ಗಟ್ಟಿ ಮಾಡ್ತದೆ ಎಂಕ್ಲು ಶಿಬಿರ ಹೋತ ಎಂಕ್ಲು ಬಂದ 10 ಜನ ಬಿಡ್ಬೋ 10 ಜನ ಶಿಬಿರ ಸೇರಿಸ ನನ್ನ ಶಿಬಿರ ಎಂಕ್ಲು ಮಾತ್ರ 10 ಜನ ನನ್ನ ತೀರ್ಮಾನ ಎಂಕ್ಲು ಮಾತ್ರ ಗೆದ್ದೋಡು ಒಬ್ಬೇ ಕಾರಣ ಕೂಡ ಮತ್ತೆ ನಮ್ಮ ಬಲ್ಲಿದೆ ಭಾರಿ ಕಡ್ಡಾಯ ಮಾತ್ರ ಅನ್ನೋದಿಲ್ಲ ದಯವಿಟ್ಟು ಧರ್ಮಸ್ಥಳ ಬರ್ತದಂತ ಗೊತ್ತುಂಟು ಏನು ಸಂತೋಷ ಮಾಡ್ತೇವೆ ಇಲ್ಲೋ ಕೇಳಿ ಬಂದದ್ದು ಇಲ್ಲೇ ಕಾಗದ ಬರ್ತೇವೆ ಇಲ್ಲೋ ಕೇಳಿ ಈ ತಿಂಗಳು ಕೇಳಿ ತಾನೇ ವಿಶೇಷ ದಾರಿ ಸಮಯ ಮದ್ಯಪಾನ ಮಾಡ್ತಿದ್ದೆ ಮದ್ಯವಚನ ಮಾಡ್ತದೆ ಇಲ್ಲೇ ಕಂಡ್ರೆ ಸ್ವಲ್ಪ ಮಾಡ್ತದೆ ಬರೀ ಕಾಗದದಲ್ಲಿ ದಿಗ್ಗಂಡ ಬರೀ ಸ್ವಾಮಿ ದಿಗ್ಗದ ಮಕ್ಕಳು ಕೊಟ್ಟಿರಿ ಗಾಡಿ ಹೊಸ ಗಾಡಿ ಇರೋದನ್ನ ಆಯ್ತು ನನಗೆ ಗಾಡಿ ಅಂತ ಮನೆಗೆ ಇಚ್ಚಿ ಎಲ್ಲ ಕೇಳಿ ಟ್ಯಾಕ್ಸಿ ತಂದು ಇಚ್ಚಿ ಸ್ವಲ್ಪ ತಪ್ಪನ್ನು ಸ್ವಲ್ಪ ಬೇಜಾರು ಮಾಡ್ಕೊಳ್ಬೇಕು ಸ್ವಂತ ಮನೆ ಗಾಡಿಗೆ ತೊಂದರೆ ಹೌದಾ ಮದ್ಯಪಾನ ಮಾಡೋದಿದ್ದೆ ಮದ್ಯಪಾನ ಕುಡಿಯೇ ಆ ದುಡ್ಡು ಹೊರತಿನ ದುಡ್ಡು ಮಾರುತಿ ಒಮ್ಮನಿಗೆ ತಂದರೆ ಆ ಮಾರುತಿ ಒಮ್ಮನಿಗೆ ಯಾನ ಎಂಕೆ ಎಂಕಲ ಇಲ್ಲದ ಪಾರಾಡನ್ನು ಮಾಡ್ತಾರೆ ಒಬ್ಬನಿಗೆ ಕೃಷಿ ಸಗಟ್ ಬಂದಿದೆ ಏನ ಮಗನ ನಿಖಿಲ ಬಂದಿರೋದಕ್ಕೆ ಜೋಗಲೆಲ್ಲ ಬರ್ತಾ ಇರ್ತಾರೆ ಸ್ಟೇಜ್ ತಿರುಪತಿ ಬಂಡೆ ಸ್ವಾಮಿ ನಿಖಿಲ್ ಮಧ್ಯಾಹ್ನ ಶಿಬಿರ ಮಾಡಿದ್ರ ಯಾನ ಕಿದ್ದದ ಗೊಬ್ಬರ ಸಾಗುವಂತಿದ್ದತೆ ಅದನ್ನ ವ್ಯಕ್ತಿ ಮೂಲ ಓಲೋಜಿಕ ಹಳ್ಳಿ ಬೀಡಿಗಳನ್ನು ಈಗ ಮಧ್ಯಾಹ್ನ ಶಿಬಿರ ಮಾತಾಡಿದ್ದಾರೆ ಯಾರು ಇಂಜಿನಿಯರಿಂಗ್ ಮಾಡ್ತಾರೆ ಕುರುಗಡೆ ಕೆಲಸದಲ್ಲೇ ಮಾರುತಿ ಏಜೆನ್ಸಿ ಕೆಲಸದಲ್ಲೇ ಬೊಕ್ಕರಿಗೆ ವ್ಯಕ್ತಿ ಇಂಚಿದಂಥ ಕೆಲಸಗಳು ಅಂದರೆ ಜೀವನ ಮಟ್ಟ ಸುಧಾರಣೆ ಕೃಷಿಯ ಕೆಲಸ ಕಮ್ಮಿ ಬಂದತ್ತೆ ಅಂಡ ಜೀವನ ಮಟ್ಟ ಸುಧಾರಣೆ ಆಗೋದಂದಾಂಡ ವಿದ್ಯೆಗೆ ಬೆಲೆ ಬರೋದಂದಾಂಡ ಯೋಗ್ಯತೆಗೆ ಬೆಲೆ ಬರೋದಂದಾಂಡ ಈ ಒಂಜಿ ಮದ್ಯಪಾನವನ್ನು ಕಳಂಕ ಇದ್ದಂತ ಪೂರ ಒಯ್ಕೊಂಡು ಜೀವನ ಒಯ್ದ ಕೈ ಒಯ್ಕೊಂಡು ಅಂಚಂದು ಏರ್ಲ ನಿಕ್ಲ ಮನ ಮಸ್ತ್ ಜನ ಕೊಂಚ ಉಳ್ಳಲ್ಲ ಹೆಂಗೆ ಗೊತ್ತು ಮಸ್ತ್ ನಿಕ್ಲ ಇಲ್ಲ ಕಣ್ಣೀರು ಪಾಡೋರು ಮಸ್ತ್ ಜನ ನಮ್ಮ ವೇಗ ಪಾಯಿಸಿದ ಸುಲ್ತಾನಿ ಪಾತ್ರ ಮಸ್ತ್ ಜನ ಬಿಲ್ಪೋರು ದಯ ಬಿಲ್ಪೋರು ನನ್ನ ಪಾತ್ರ ಗೊತ್ತಿದೆ ಅಕ್ಕೆಲ್ಲ ಪರಿಸ್ಥಿತಿ ಹೆಂಚೆ ನಿಂತ್ಕೊಂಡು ಅಂಡ ಪಾತ್ರ ಗೊತ್ತಿ ಪಾತ್ರ ಬಿಡದಿ ಪಾತ್ರದ ಏರಿದಿ ಕನ್ನಡ ಅಂಡ ದನ ಅನ್ಕೊಂಡು ಕಣ್ಣೀರು ಪಾಡಬೇಕು ಈಗಲೆಲ್ಲ ಕತೆ ಹಿಂಚೆನೆ ಉಂಟು ಹಂಗದಾರ ಏರಿಯಾಗಿ ಸಾಧ್ಯ ಅక్కడ ಪೂರ ಶಿಬಿರ ಸೇರಿಸಲಿ ಕೊಡೆ ಶಿಬಿರಕ್ಕೆ ಶಿಬಿರನಾಗ ಬರೀ ಬಾರಿ ಗಲಾಟೆ ಮಾಡ್ತಂದಿದ್ದೆ ದಾನಿನ ಬಂಡೆಗೆ ಇಂಕ ಪಂಚ ಮುಂದೆ ಏನಾದ್ರು ಪಣದಲ್ಲೆಲ್ಲ ಬರ್ತಾರೆ ಶಿಬಿರಾಗ ಕೊಡೆ ಧರ್ಮಸ್ಥಳ ಕೊಂಚ ಬರ್ತದೆ ಚಾವಡಿ ಸ್ವಾಮಿ ಈ ಜನ ಬಗ್ಗೆ ಭಾರಿ ಬರ್ತೇವೆ ನಾನು ಭಾರಿ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಬಿಡ್ಕೋರಾಯಿ ಕಡೆ ಶಿಬಿರಾಧಿಕಾರಿ ಬಡ್ಡಿ ಇಡಕ್ಲೆಂತ ಬರ್ಪನ ಜವಾಬ್ದಾರಿ ಈಗ ನಾ ಬೊಕ್ಕೆ ಹಿಂಗೆ ತಗೊಂಡು ಬಂದ್ಬಿಟ್ಟೆ ಆಯ್ತು ಬರ್ತೀವಿ ಸ್ವಾಮಿ ತಾನೇ ಮಾಡ್ಬೋದು ಯಾಕಂದ್ರೆ ತಾನಲ್ಲಿ ಪ್ರಾಣ ಭಾಗ್ಯ ಈಗ ಸುಳ್ಳು ಬಣ್ಣದಲ್ಲೆಲ್ಲ ಬರೋತಾ ಇರಲ್ಲ ವಂಚನೆ ಮಾತನ್ನು ತಯಾರಿಲ್ಲ ನಾನು ಹಾಗೆ ಬರಣಿಯ ಮನಸ್ಸಿದ್ದೀನಿ ಕಂಡ ಸುಳ್ಳು ಬರ್ತದೆ ಹಾಗೆ ನನ್ನ ಬರ್ತದೆ ಮಕ್ಕಳು ಸುದ್ದಿಗೋ ಮೇಲೆ ತಗೋಬೇಕು ಅಂಚಾನ ಭಾಗ್ಯವು ನಿನ್ನ ಭಾಗ್ಯ ಆಯನ ಭಾಗ್ಯ ಐಡಿಸಿ ತಾನು ದುಃಖ ಮಾಲ್ಪಡಿಸಿ ಆ ಎಂಜಾಯ್ ಪಟ್ಟು ಬರ್ತಾರೆ ಅಂತೂ ಮಾತಲ್ಲ ನೀವು ಒಂಜಿ ತೀರ್ಮಾನ ಮಾಡ್ತಲ್ಲೇ ಅಷ್ಟೊಂದು ಜನ ತೋರಸವಾದ ಪೂರ ಬರ್ತಾ ಇದ್ದೀವಿ ನಿಕ್ಲು ಈಗ ಸಿನಿಮಾ ಏನು ಈ ಅಭ್ಯಾಸ ಕೊಂಡು ಸಂಕೋಚ ಇದ್ದರೆ ಬ್ಯಾಲಿ ಮಾಡಬೇಕು ಯಾರು ಮಸ್ತಿ ಪ್ರಮಾಣ ಬ್ಯಾಲಿ ಮಾಡಿ ಬಾರಿ ಹೆಮ್ಮೆಡು ಬ್ಯಾಲಿ ಮಾಡಬೇಕು ಧರ್ಮಸ್ಥಳ ಬ್ಯಾಲಿ ಕೊಡಿ ಕೇಳಿ ಮಾರ್ಗ ಕೊಡೋದು ಹೋಗ್ಬೇಕು ಈಗ ನಾನು ಕೊಡ್ತೇನೆ ಮಧ್ಯವರ್ಜನ ಶಿಬಿರ ಮಧ್ಯವರ್ಜನ ಮಾತುವಾಗ ಇಲ್ಲಿ ಬ್ಯಾಚ್ ಬರ್ಬೇಕಿಲ್ಲ ಮಾಡೋದು ನಾನು 4 ಜನ ತಿಳ್ಕೊಳ್ಳೋಡೆ ಈಗ ಯಾರು ಕೊಡ್ತೇನೆ ಮಧ್ಯ ಗೊತ್ತಾವ ಒಂದು ಉಂಟ ಅಂಡ ಹೆಮ್ಮೆ ನಾನು ಮಧ್ಯವರ್ಜನ ಮಾತನ್ನು ಹೆಮ್ಮೆ ಕಂಡ ಸಂತೋಷ ಉಂಟು ಪಟ್ಟ ಆ 10 ಜನದ ನೋಡು ಭಾರಿ ಬಿದ್ದಾಳು ಹೆಮ್ಮೆ ಹೋಗ್ಬೇಕು ಸಂತೋಷ ಪಡ್ತೆ ಯಾರು ಇಲ್ಲಿ ಪಡೆಯುತ್ತಿದ್ರು ಮಾತೆಲ್ಲ ಉದ್ದಾರೆ ಏನ ಮಿಕ್ಕಿದ ಜೀವನಕ್ಕೆ ನಾನು ಕೊಡಬೇಕಂತ ನಾನು ಪಿಂಡ ಕಟ್ಟೊಂದಿಚ್ಚ ಮಾತಾಡ ಸಂತೋಷ ಪಡ್ತೇನೆ ಅಜೆ ನಿಮಗೆ ಮಾತೆಲ್ಲ ಸಂತೋಷ ಪಡ್ಡೆ ವಾ ಕಾರಣಗಳ ನನ್ನ ಆ ಮಧ್ಯವರ್ಜನ ಸೈಕಲ್ ಬಿಡೋಚು ಯಾ ಪನ್ನೊಂದು ವ್ಯಾಪಾರ 4 ಜನ ಕುರ್ಚಿದ್ರು 3 ಜನ ಬರೋದಿಲ್ಲ ದುಮ್ಮದ ದೋಸ್ತರು ಇಟ್ಲು ಪೋಪಾರ ಹೋಗಿ ಕಳ್ಕೊಂಡು ಯಾರು ಮಧ್ಯವರ್ಜನ ಶಿಬಿರ ಬಂದು ಎಂಕದಾರ ಅದು ಪಾರ ಬಳ್ಳಿ ದಾಯ ಪಾರ ಬಳ್ಳಿ ಬಳ್ಳಿ ಹೊರ ಕೊಟ್ಟಾದ ಪರಿಹಾರ ವರ ಒಂದೇ ಸಹನಿಗೆ ಮನಸ್ಸು ಅಲ್ಲಿ ಇನ್ನೇನು ಉಂಚಿದಿನ ನಿಜ ಎಲ್ಲರಿಗೂ ಪಾಪಿ ಇಲ್ಲುಜಿನ ಪಾಠ ಮಾಡಿದ ಪೂರ ಎಲ್ಲ ಪ್ರಯತ್ನ ಹೋಮಗಿ ಅಂತ ಅಂಚಂದ್ರೆ ವಾ ಕಾಣಲ್ಲ ದುಮ್ಮದ ದೋಷದಿಂದ ಅಕ್ಷರಕ್ಕೆ ಪರಿವರ್ತನೆ ಮಾಡ್ಕೊಂಡು ತೋಡಂದ್ರೆ
ನಿಖಲು ಆಚೆ ಉಂಟು ಪೌರವಲ್ಲಿ ಕೂಡ ಮನಸ್ಸು ಚಂಚಲ ಆಗದೆ ಕತ್ತೋಪನ ಜವಾಬ್ದಾರಿ ನಿಜಡು ಇಲ್ಲದ ಜೋಡು ಬಿಡಿ ಜೋಕಡ ಅಪ್ಪಡ ಜೋಕಡು ಆ ಜವಾಬ್ದಾರಿ ತಗೊಂಡ್ರೆ ನಡೆದು ನಿನಗೆ ಮಸ್ತ್ ಜನ ಈ ಶಿಬಿರದ ವ್ಯವಸ್ಥೆ ಸೇವೆ ಮಾಡಿದೆ. ನಮ್ಮ ಡಾಕ್ಟ್ರು ಶ್ರೀನಿವಾಸ್ ಭಟ್ರು ಭಾರಿ ನಾನು ಮುಂಜಾನೆ ಬಂದು ಪ್ರತಿಶತ ಸೇವೆ ಮಾಡಿದ್ದಾರೆ. ಅಂಚೆ ಅದು ಜನರಿಗೆ ಟ್ರಸ್ಟಿ ಆಗಿ ಟ್ರಸ್ಟಿಗಳಿದ್ದಾರೆ ಮಕ್ಕಳು ಮಾತ್ರ ಈಗ ಶಿಬಿರ ಬರ್ತದೆ ಸಮಯ ಕೊಡ್ತಾರೆ ಸಹಕಾರ ಕೊಡ್ತಾರೆ. ಯಾಕೆ ಮಾತ್ರ ಇಲ್ಲ ಮಂಜುನಾಥ ಸ್ವಾಮಿ ಆಶೀರ್ವಾದ ನೋಡೋದು ಈಗ ವಿವೇಕ್ ಪಾಯ್ಸ್ ಅದು ಕುಂಡಡೆ ಇದ್ದನಾರು ಲಿಂಕ್ ಇದ್ದನಾರು ಆದರೆ ಡಾಕ್ಟರ್ ಮಂಜುನಾಥ್ ಎಲ್ಲರೂ ಬರ್ತದೆ. ಆದರೆ ಬಲ್ಲ ಜವಾಬ್ದಾರಿ ಕೊಡೋದು ಇನ್ನು 1661 ಬರ್ತಾರೆ. 1061 ಶಿಬಿರ ಮಾಡಿ ಎಲ್ಲಿ ಅಂತ ಈತಿ ಕೆಲಸ ಮಾಡಿದ್ರು. ಇಡೀ ರಾಜ್ಯ ತಿರುಗಿದ್ರು. ವಿವೇಕ್ ಪಾಯ್ಸರಿಗೆ ಅಭಿನಂದನೆ ಕೊಟ್ಟು ಮಾತಾಡಿಲ್ಲ. ಈ ವ್ಯವಸ್ಥೆ ಮಾಡಿದ ಯೂನಿವರ್ಸಿಟಿ ನಿಟ್ಟ ಯೂನಿವರ್ಸಿಟಿ ಆಸ್ಟ್ರೇಲಿಯಾ ಆದರೆ ಸಂಘದ ಮಸ್ಸನಲ್ಲಿ ಕುಳ್ಳದ ಸಂಘ ಭಾರಿ ಎಡ್ಡು ಯಾರು ಕೊಣಾಜಿ ಹೋಗಿದ್ದೆ ಸಂಘದ ಮೀಟಿಂಗ್ನಲ್ಲಿ ಮಾತ್ರ ಭಾರಿ ವಿಶೇಷ ಮಾಡಿದ್ದಾರೆ. ಬಹುಶಃ ಒಂದು ಯೋಜನೆ ಅಧಿಕಾರಿ ಕೇಳ ಮಾಡಬೇಕು ದಾದಾಪುರ ಬಾಕಿ ಇದ್ದಿದ್ದು ಪುಣ್ಣ ಹೇಳಿ ಸೇವೆ ಬರ್ತೀನಿ ನಾನು ರೂದಿಲ್ಲ ಸೇವೆ ಮಾಡ್ತೀನಿ ಬಿರೋಗ್ಲಿ ಬಾಕಿ ಉಂಟು ಏನಾದರೂ ಇಲ್ವಾ? ಎಲ್ಲ ಹೇಗಿದೆ A+ ಹೇಗಿದೆ A+ ಆಯ್ತಾ ಮಾತ್ರ ಸೇವಾ ಪಡೆದ ಕಮಾಂಡೆಲ್ಲ ತಿಳಿಕೊಂಡು ಆಯ್ತಾ ಅರ್ಥ ಈ ವರ್ಷ ಏನಾದ ಮೋನಾಟ ಎಲ್ಲಿ ಮಾತಾಡಲಿಲ್ಲ ಡಾಕ್ಟರ್ ಮಂಜುನಾಥ್ ಆಮೇಲೆ ಮಾತಾಡಲಿಕ್ಕೆ ನಾನು ಸಂತೋಷ ಪಡೋದಿಲ್ಲ. ಅಭಿನಂದನೆ ಕೊಟ್ಟು ನನ್ನವರ ವಿಶ್ವವಿದ್ಯಾಲಯದ ಚಾನ್ಸಲರ್ ವಿನಾಯಕರಿಗೆ ಪ್ರೊ ಚಾನ್ಸಲರ್ ನಮ್ಮ ಶಾಂತರಾಮ್ ಶೆಟ್ಟರಿಗೆ ವೈಸ್ ಚಾನ್ಸಲರ್ ಪ್ರೊ ಚಾನ್ಸಲರ್ ಮುಡಿದ ಮಾತುಗಳಿಗೆ ಈ ಶಿಬಿರ ಏರ್ಪಡಿಸೋದ ಧನ್ಯವಾದ ಕೊಟ್ಟು ಶೌರ್ಯ ಟೀಮ್ಗಾರರಲ್ಲಿ ಮಕ್ಕಳು ಹೊಸ ಪೀಳಿಗಳು ಆ ಸಮಸ್ಯೆ ಅಂತ ಅಕ್ಕಲು ಕೂಲಿ ಅಕ್ಕಲು ನಿಖಿಲಕ್ಕೆ ನಿಪುಣ ಹಾಕಲು ಅಂದ ಇನ್ನು ಈ ಸಮಸ್ಯೆ ಸಮಾಜದ ಆ ಸಮಸ್ಯೆ ಬರ್ತಿಲ್ಲ ಕೂಡಲೇ ಅಂಕಲು ರೆಡಿಗಳು ಬಂದಕ್ಕಳು ಸೂಪರ್ ಶೌರ್ಯಗಳನ್ನು ಗುರುತಿಸೋದು ನಮ್ಮ ಕಾರ್ಯಕರ್ತರನ್ನು ಗುರುತಿಸೋದು ಮಾತ್ರ ಅಭಿನಂದನೆ ಮಾಡೋದು. ನಿಖಿಲಿಕ್ಕೆ ಇಲ್ಲದ ದೇವರು ದೇವರು ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಮಾಡಿಕೊಂಡು ಆಯುರ್ವೇದ ದೀರ್ಘಾಯಿಸ್ಕೊಂಡು ದಯಮಾಡಿ ಅವರಿಗೆ ಶಿಬಿರ ಬಂದು ಹಳ್ಳಿಗೆ ಹೋಗಿದ್ದಾನೆ. ಹಳ್ಳಿ ಬಂದು ಪಾಂಡೆ ತಮ್ಮ ಶಿಬಿರ ಬಂದು ನೀನು ಲೇಟ್ ಟೈಮ್ ಅಂತ ಕೇಳಿ ಫಸ್ಟ್ ಪಾಯಿಂಟ್ ಶಿಬಿರ ಮಾತ್ರ ಇಟ್ಟಾನೆ ಇದು ಲೇಟ್ ಟೈಮ್ ಅಂತ ದಾನ ಮಾಡೋಣ ತಾಯಿ ಎನ್ನ ದೋಷ ಎತ್ತಿ ಆಯ ಪದಪದ ಸಹಿತ ಈ ವರ್ಷಕ್ಕೆ ತುಂಬ ಮಾಡ್ಕೊಂಡು ಅದಕ್ಕ ವಿಷಯಕ್ಕೆ ಹಿರಿಯರ ಸಂತೋಷ ಅಂದರೆ ಅಂಚಿನ ಸಂದರ್ಭ ನಮ್ಮ ಮಿತ್ರಗಳ ಬರ್ತದೆ ಮಾತ್ರ ಮಧ್ಯ ಶಿಬಿರದ ಪ್ರಯೋಜನ ಕಾವಲು ಮಾಡಿದ್ರೆ ದೇವರ ಪ್ರಾರ್ಥನೆ ಮಾಡಿದ್ರೆ ಈ ಮುಖ್ಯವಾದ ಸಭೆಯಲ್ಲಿ ಮಾತಾಡೋದು ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ಒಂದು ಒಳ್ಳೆಯ ಕೆಲಸ ವೀರೇಂದ್ರ ರೆಡ್ಡಿಯವರು ಮತ್ತು ಅವರ ತಂಡದವರು ಮಾಡಿದ ಸೇವೆ ಸಾವಿರಾರು ಕುಟುಂಬಗಳಿಗೆ ಲಕ್ಷಾಂತರ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಅದನ್ನು ಅವರು ಬಳಸಿಕೊಂಡು ಬಂದಿದ್ದಾರೆ. ನನ್ನ ವ್ಯಕ್ತಿಗತ ಜೀವನದಲ್ಲಿ ಕೂಡ ನಾನು ಅವರನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಭಾವಿಸ್ತೇನೆ. ಒಂದು 40 ವರ್ಷಗಳ ಹಿಂದೆ ನಾನೊಂದು ಶಾಲೆಯನ್ನು ಶುರು ಮಾಡಿದಾಗ ಅವರು ಮತ್ತು ಪೂಜ್ಯರಾದ ಸ್ವಾಮೀಜಿಯವರು ಅದಕ್ಕೆ ಶಿಲಾನ್ಯಾಸ ಮಾಡಿ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಆ ಒಂದು ಶಾಲೆ 8ರಿಂದ 10 ಶಾಲೆ ಇವತ್ತು 40 ಸಂಸ್ಥೆಗಳು ಒಂದು 25,000 ವಿದ್ಯಾರ್ಥಿಗಳಿಗೆ ಅವರ ಆಶೀರ್ವಾದದಲ್ಲಿ ಬಂದಂಥ ಒಂದು ಬಡವಣೆ ಅಂತ ನಾನು ಭಾವಿಸ್ತೇನೆ. ಪೂಜ್ಯರಾದ ವೀರೇಂದ್ರ ರೆಡ್ಡಿಯವರು ನಿಮಗೆ ಹಲವಾರು ಸಲಹೆಗಳನ್ನು ಮಾಡಿದರು. ನಾನು ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಾನು ಜೀವನದಲ್ಲಿ ಮದ್ಯವನ್ನು ಯಾವಾಗಲೂ ಸೇವಿಸದ ವ್ಯಕ್ತಿ ಆದ ಕಾರಣ ನನಗೆ ಅದರಲ್ಲಿ ಮಾತಾಡುವ ಅಧಿಕಾರ ನಾನು ಭಾವಿಸ್ತೇನೆ. ನಾನು ಯಾರನ್ನು ಬಿಡಿಸಲಿಕ್ಕೆ ಹೋಗಲಿಲ್ಲ, ಯಾರಿಗೂ ಸಹಕಾರ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ
ನಾನು ನಡೆಸುವ ಸಂಸ್ಥೆಗಳು ಮಾಡಿರ್ಬೋದು. ನನಗೆ ಮತ್ತೆ ನಾನು ಇನ್ನೊಂದು ಹೇಳಿದ್ರೆ ನನಗೆ ಹೇಳುವ ಧೈರ್ಯ ಕೂಡ ಇಲ್ಲ. ನನ್ನ ಮನೆಗೆ ಬಂದವರು ಕೇಳಿದರೆ ನಾನು ಮಧ್ಯವರು ಕೊಡ್ತೇನೆ, ಅವರಿಗೆ ನಾನು ಉಳಿಯುವುದಿಲ್ಲ, ಅವರಿಗೆ ಮತ್ತೆ ಕೊಡ್ಬೋದು. ನಾನು ವೀರೇಂದ್ರ ಅಲ್ಲಿ ಹೋದರೆ ಅವರು 100ಕ್ಕೆ 100 ಕೊಡುವುದಿಲ್ಲ, ಅದರ ಮೇಲೆ ಬೇರೆಯವರಿಗೆ 100ಕ್ಕೆ 100 ಕೊಡುವುದಿಲ್ಲ. ಆ ಕಾರಣದಿಂದಾಗಿ ನಾನು ಅವರನ್ನು ಶ್ರೇಷ್ಠ ವ್ಯಕ್ತಿ ಅಂತ ಭಾವಿಸ್ತೇನೆ. ಇವತ್ತು ನನಗೆ ಭಾಳ ಸಂತೋಷ ಎಂದರೆ ಒಂದು 20-25 ವರ್ಷ 40-45 ವರ್ಷಗಳ ಹಿಂದೆ ಅವರು ಮಾಡಿದ ಆಶೀರ್ವಾದದಿಂದ ಇವತ್ತು ಬೆಳೆದ ಸಂಸ್ಥೆ ಒಂದು ರಾಷ್ಟ್ರವಾದ ಸಂಸ್ಥೆ ಆಗಿದೆ. 40,000 ವಿದ್ಯಾರ್ಥಿಗಳು ಇದೆಲ್ಲವನ್ನು ನಾವು ಮನಸ್ಸಲ್ಲಿಟ್ಟಾಗ ಒಬ್ಬ ವ್ಯಕ್ತಿಯ ಒಳ್ಳೆಯ ವ್ಯಕ್ತಿಯ ಆಶೀರ್ವಾದ ಮತ್ತು ಅವರ ಸಹಕಾರದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಎತ್ತರಕ್ಕೆ ಹೋಗಲಿಕ್ಕೆ ಅವರನ್ನು ನಿದರ್ಶನವಾಗಿ ಇಟ್ಟರೆ ಅದೊಂದು ಖಂಡಿತವಾಗಿ ಅವನಿಗೆ ಮುಂದಿನ ಜೀವನದಲ್ಲಿ ಪ್ರಯೋಜನ ಆಗ್ತದೆ. ಈಗ ನಿಮಗೆಲ್ಲರಿಗೂ ಅವರು ಆಶೀರ್ವಾದ ಮಾಡಿದ್ದಾರೆ. ನಾನು ಬೆಳೆದ ರೀತಿಯಲ್ಲಿ ನೀವು ಕೂಡ ಬೆಳೀತಕ್ಕಂಥ ಭಾವನೆ ನನ್ನಲ್ಲಿದೆ. ದೇವರು ನಿಮಗೆಲ್ಲರೂ ಅವರ ಆಶೀರ್ವಾದ ಮತ್ತು ಮಂಜುನಾಥನ ಆಶೀರ್ವಾದ ಮತ್ತು ನಾವೆಲ್ಲರೂ ನಂಬಿದ ದೇವರ ಆಶೀರ್ವಾದ ನಿಮಗೆ ಶೋಭ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿನಾಯಕ ಸರ್ ಅವರನ್ನ ಭಕ್ತಿಯನ್ನು ಹೊಂದಿಸ್ತೇನೆ. ಮಹಾತ್ಮ ಗಾಂಧೀಜಿಯವರು ದುಶ್ಚಟ ಮುಕ್ತ ಸಮಾಜದ ಕನಸು ಕಂಡಿದ್ದರು. ಆ ನಂತರದಲ್ಲಿ ಏನಾದರೂ ಸ್ವಸ್ಥ ಮತ್ತು ಸ್ವಚ್ಛ ಭಾರತ, ದುಶ್ಚಟ ಮುಕ್ತ ಭಾರತ ಆಗಬೇಕು ಅಂತ ಹೇಳಿ ಯಾರಾದರೂ ಕನಸು ಕಂಡಿದ್ದಾರೆ ಆದರೆ ಅದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಾನು ಯಾಕೆ ಇದನ್ನು ವಿಶೇಷವಾಗಿ ಹೇಳ್ತೇನೆ ಅಂತ ಹೇಳಿದರೆ 1992ರಲ್ಲಿ ಜನಜಾಗೃತಿ ವೇದಿಕೆ ಪ್ರಾರಂಭ ಆಯಿತು. ಸುಮಾರು 40 ವರ್ಷಗಳಿಂದ ವೇದಿಕೆಯ ಮೂಲಕ ಇವತ್ತು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾನೆ ಬಂದಿದ್ದೇವೆ. ವಿಶೇಷವಾಗಿ ನಾನು ಹೇಳುವುದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1661 ಮಧ್ಯವರ್ಜನ ಶಿಬಿರಗಳನ್ನು ನಾವು ಮಾಡ್ತಾ ಸುಮಾರು 1,25,874 ಜನರಿಗೆ ಇವತ್ತು ಪಾನಮುಕ್ತಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತು ಅವರ ಮಹಿಳೆಯರಿಗೆ, ಮಕ್ಕಳಿಗೆ ಇವತ್ತು ಸಾಂತ್ವನ ನೆಮ್ಮದಿಯಿಂದ ಪೂಜ್ಯರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಸುಮಾರು ವರ್ಷಕ್ಕೆ 75,000 ಹಾಗೆ ಒಂದು ತಾಲೂಕಿಗೆ 2,50,00,000 ರೂಪಾಯಿಯನ್ನು ಪೂಜ್ಯರು ಜನಜಾಗೃತಿ ಕಾರ್ಯಕ್ರಮದ ಫಾಲೋಅಪ್ ಗಾಗಿ ಮೀಸಲಿದ್ದಾರೆ. ಹೋಗಲಿಕ್ಕೆ ಅವಕಾಶ ಇಲ್ಲ. ನವಜೀವನ ಸಮಿತಿ ಅಂತೇಳಿ ಮಾಡ್ತೇವೆ, ಅದನ್ನು ಪುನಶ್ಚೇತನ ಮಾಡುವಂಥ ಕೆಲಸ ಆಗ್ತದೆ. ನವಜೀವನ ಸಮಿತಿಯವರಿಗೆ ಸ್ವಸಹಾಯ ಸಂಘದ ಕಾರ್ಯಕ್ರಮಕ್ಕೆ ಇಂಟ್ರೊಡಕ್ಷನ್ ಮಾಡಿಕೊಡ್ತೇವೆ, ಸ್ವಾಉದ್ಯೋಗಕ್ಕೆ ಅವರಿಗೆ ಆಕರ್ಷಣೆ ಮಾಡಿಕೊಡ್ತೇವೆ. ಅವರನ್ನ ಕೈ ಹಿಡಿಯುವ ಕೆಲಸ ಪೂಜ್ಯರ ಮೂಲಕ ಈ ವೇದಿಕೆಯ ಮೂಲಕ ನಡೀತಾ ಇದೆ. ಸಮಾಜ ನಿರ್ಮಾಣದ ಕೈಂಕರ್ಯವನ್ನು ಧೈರ್ಯದಿಂದ ಮತ್ತು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಬಂದಿದ್ದಾರೆ. ಇವತ್ತು ನಾವು ನಿಟ್ಟೆ ಯೂನಿವರ್ಸಿಟಿಯಲ್ಲಿದ್ದೇವೆ. ನಿಟ್ಟೆ ಯೂನಿವರ್ಸಿಟಿ ಮತ್ತು ಜನಜಾಗೃತಿ ವೇದಿಕೆ ಅಂದರೆ ಈಗ ನಮಗೆ ಡಿಎಡಿಕ್ಷನ್ನಲ್ಲಿ ಒಂದು ನಾಣ್ಯದ ಮುಖ ಇದ್ದಾರೆ. ಅವರ ಅಲ್ಲಿ ನಾವು MOU ಮಾಡಿಕೊಂಡಿದ್ದೀವಿ. ಅವರ ಎಲ್ಲ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಇದ್ದುಕೊಂಡು ನಾವು ಸಂಶೋಧನೆ ಮತ್ತು ಡಿಎಡಿಕ್ಷನ್ಗೆ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಕಮ್ಯುನಿಟಿ ಕ್ಯಾಂಪ್ಸ್ಗಳಿಗೂ ಮಾರ್ಗದರ್ಶನ ಅಂತ ಸಿಗ್ತಾ ಇದೆ. ಮೊನ್ನೆ ವಿನಯ ಹೆಗ್ಡೆ ಅವರು ನಮಗೆ ಯಾವುದೇ ನಾವು ಒಂದು ಧರ್ಮಸ್ಥಳದಿಂದ ಬೇಡಿಕೆ ಕೊಡ್ತೀವಿ, ಅದನ್ನು ವಿಶೇಷವಾಗಿ ಆದ್ಯತೆಯಿಂದ ಸಹಿ ಅದನ್ನು ಮಾಡಿ ಅಂತ ಹೇಳ್ತಾರೆ ಎಂಬುದನ್ನು ನನಗೆ ಶ್ರೀನಿವಾಸ ಭಟ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಪೂಜ್ಯರ ಕಾರ್ಯಕ್ರಮ ಅದು ಅದ್ಭುತವಾಗಿರ್ತದೆ. ಒಟ್ಟು ಸೇರಿ ಮಾಡೋಣ ಅಂತ ಹೇಳುವಂಥ ದುಶ್ಚಟ ಮುಕ್ತ ಕನಸಿನ ನಿರ್ಮಾಣದಲ್ಲಿ ವಿನಯ ಹೆಗ್ಡೆ ಅವರ ಸಹಕಾರ ನಮ್ಮ ಜನಜಾಗೃತಿ ವೇದಿಕೆಗೆ ಅತ್ಯದ್ಭುತವಾಗಿ ಸಿಕ್ಕಿದಾಗ ನಾವು ಜೋರದ ಚಪ್ಪಾಳೆಯಲ್ಲಿ ಅವರನ್ನು ನಾವು ಇವತ್ತು ಕಾಳಜಿಯಿಂದ ಅವರು ಮಾತಾಡಿದ್ದಾರೆ, ಪ್ರೀತಿಯಿಂದ ಬಂದಿದ್ದಾರಂದ್ರೆ ಪೂಜ್ಯರು ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ ಸುಮಾರು 8:30 ಗಂಟೆಗೆ ಅವರನ್ನು ಕಾಯ್ತಾ ಇದ್ದಾರೆ ಎನ್ನುವಂಥ ವಿಷಯವನ್ನು ನಾನು ಕೇಳಿಕೊಂಡೆ. ಅವರ ಆತ್ಮೀಯತೆ, ಅವರ ಪ್ರೀತಿ, ವಿಶ್ವಾಸ, ಜನರ ಮೇಲೆ ಇರುವಂಥ ಕಾಳಜಿ ನಿಜವಾಗಲೂ ಅದು ವಿಶಿಷ್ಟವಾದದ್ದು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಯುವಜನರು ತುಂಬ ಹಾಳಾಗ್ತಾ ಇದ್ದಾರೆ. ಯೂನಿವರ್ಸಿಟಿಯಲ್ಲಿ ಹತ್ತಿರದಲ್ಲಿದೆ. ಮಂಗಳೂರಿನಲ್ಲಿ ಇದು ಶಿಕ್ಷಣ ಕಾಶಿ ಅಂತ ಹೇಳಿದ್ರು ಸಹಿತ ಇಷ್ಟು ಸಾವಿರಾರು ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಕರಾವಳಿ ತೀರದಲ್ಲಂತೂ ಹೇಳುವುದೇ ಬೇಡ. ಇಂಥ ಒಂದು ವಿಚಿತ್ರವಾದಂಥ ಸಂದರ್ಭದಲ್ಲಿ ಪೂಜ್ಯರು ಮಾದಕ ವಸ್ತುಗಳ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೂ ನಮಗೆ ಕರೆಕೊಟ್ಟ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ನಾವು 1,400 ತರಬೇತಿದಾರರನ್ನು ತಯಾರು ಮಾಡಿದ್ದೇವೆ. ಅದಕ್ಕೆ ಅತ್ಯವಶ್ಯ ಮಾಡಿದ್ದೇವೆ. ಈ ಸುಮಾರು ರಾಜ್ಯದಲ್ಲಿ ಸುಮಾರು 600 ಕಾರ್ಯಕ್ರಮಗಳು, ಸುಮಾರು 13 ಲಕ್ಷ ವಿದ್ಯಾರ್ಥಿಗಳನ್ನು ನಾವು ಇದುವರೆಗೆ ಸುಮಾರು 15,241 ಕಾರ್ಯಕ್ರಮ ಮಾಡಿ ದುಶ್ಚಟ ಮುಕ್ತ
ಈ ಒಂದು ಎಲ್ಲ ವಿಷಯಗಳನ್ನು ನಾನು ಒಟ್ಟು ಸೇರಿಸುವುದಾದರೆ ಮಾಹಿತಿ ಮತ್ತು ಪ್ರಚಾರ ಕಾರ್ಯಕ್ರಮಗಳು, ವ್ಯಸನಮುಕ್ತರಿಗೆ ವ್ಯಸನಿಗಳಿಗೆ ಮಧ್ಯವರ್ಜನ ಶಿಬಿರ, ವ್ಯಸನ ಬಿಟ್ಟಾದ ನಂತರ ಅವರಿಗೆ ಪುನಶ್ಚೇತನ ಕಾರ್ಯಕ್ರಮ ಮತ್ತು ನವಜೀವನ ಸಮಿತಿಗಳನ್ನು ಮಾಡ್ತಾ ಈ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಶಿಬಿರದಲ್ಲಿಯೂ ಸುಮಾರು 61 ಮಂದಿ ಬಂದಿದ್ದಾರೆ, ಅದ್ಭುತವಾಗಿ ಬದಲಾಗಿದ್ದಾರೆ. ಇನ್ನೊಂದು 2 ದಿನ ಇಲ್ಲಿ ನೀವು ಇದ್ದೀರಿ, ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನ ಹರಸಿದ ಪೂಜ್ಯರಿಗೆ ಮತ್ತು ಮಾತೃಶ್ರೀ ಅಮ್ಮನವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ನೆನಪಿಸಿಕೊಳ್ಳುತ್ತದೆ. ಕಾರಣ ಅಮ್ಮ ಯಾವತ್ತೂ ನಮಗೆ ಸಲಹೆ ಸೂಚನೆ ಕೊಡೋರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಮತ್ತು ಪೂಜ್ಯರನ್ನು ಭಕ್ತಿಯಿಂದ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಜೋರಾದ ಚಪ್ಪಾಳೆಯಲ್ಲಿ ಧನ್ಯವಾದ. ಗೌರವಾನ್ವಿತರು, ಮಾರ್ಗದರ್ಶಕರು, ಹಿರಿಯರು, ನಮಗೆಲ್ಲರಿಗೂ ಪ್ರೀತಿ ಪಾತ್ರರು ಆದಂತಹ ಶ್ರೀ ಎನ್ ವಿನಯ ಹೆಗಡೆ ಸಾಹೇಬರಿಗೆ ನಾವೆಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸೋಣ. ಪ್ರೋ ಚಾನ್ಸಲರ್ ಆಗಿ ಇಟ್ಟುಕೊಂಡು ನಮಗೆ ಮಾರ್ಗದರ್ಶನ ಕೊಡುವ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಪ್ರೋ ವೈಸ್ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸುತ್ತಾ ನಮಗೆಲ್ಲರಿಗೂ ಪ್ರೀತಿ ವಿಶ್ವಾಸವನ್ನು ಮೂಡಿಸುವ ಡಾಕ್ಟರ್ MS ಮೂಡಿತಾಯ, ನಮ್ಮೆಲ್ಲರ ಮಾರ್ಗದರ್ಶಕರು, ಕರ್ನಾಟಕ ರಾಜ್ಯದ ಸುಮಾರು 58 ಲಕ್ಷ ಫಲಾನುಭವಿಗಳಿಗೆ 65,000 ಕಾರ್ಯಕರ್ತರಿಗೆ ಮಾರ್ಗದರ್ಶನ ಕೊಡುತ್ತಾ ಪೂಜ್ಯರ ಕಾರ್ಯಕ್ರಮ